ರಾಧಾ ಅಮ್ಮ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ರಾಧಮ್ಮ ಕೆಲ್ಸಕ್ಕೆ ಹೋಗುವುದರಿಂದ ಮನೆಯಲ್ಲಿ ಯಾರಿಗೂ ಕೂಡ ಗೌರವನೇ ಕೊಡ್ತಾ ಇರ್ಲಿಲ್ಲ. ರಾಧಾ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನನಗೆ ಲಂಚ್ ಬಾಕ್ಸ್ನ ಹಾಕಿ ಕೊಡ್ತೀಯಾ? ಸ್ವಲ್ಪ ಬೇಗ ಹೋಗ್ಬೇಕು. ಹೀಗೆ ಗಂಗಾಧರ್ ಕೇಳಿದ ತಕ್ಷಣ ರಾಧಮ್ಮ ಕೋಪದಿಂದ, ಏನ್ರಿ, ನಾನು ಕೂಡ ನಿಮ್ಮ ಹಾಗೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನೇನು ಮನೇಲಿ ಕೂತಿಲ್ಲ, ನಿಮ್ಗೆ ಲಂಚ್ ಬಾಕ್ಸ್ನ ನೀವೇ ರೆಡಿ ಮಾಡ್ಕೊಳ್ಳಿ. ಅದೇನ್ ರಾಧಾ ಹಾಗೆ ಮಾತಾಡ್ತಿದ್ದೀಯಾ? ಮನೆಯಲ್ಲಿ ಎಲ್ಲ ಕೆಲಸವನ್ನು ನೀನೇ ಮಾಡುವ ಹಾಗೆ ಹೇಳ್ತಿದ್ದೀಯಾ? ನಾನ್ ಕೂಡ ನಿನ್ಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದೀನಲ್ವಾ? ವಾರದಲ್ಲಿ ನೀನ್ 3 ದಿನ, ನಾನ್ 3 ದಿನ ಅಂತ ಸರಿಸಮವಾಗಿ ಕೆಲಸವನ್ನ ಹಂಚಿಕೊಂಡು ತಾನೇ ಮಾಡ್ತಾ ಇದ್ದೀವಿ. ಇವತ್ ಸ್ವಲ್ಪ ಲೇಟ್ ಆಯ್ತು. ಅದೇ ರೀ, ನಾನ್ ಕೂಡ ಹೇಳ್ತಾ ಇರೋದು, ಈ 3 ದಿನ ನೀವೇ ಕೆಲಸ ಮಾಡ್ಬೇಕು. ನನ್ಗೂ ಕೂಡ ಕೆಲಸ ಇದೆ, ನನ್ನಿಂದ ಕೆಲಸ ಮಾಡಕ್ಕಾಗಲ್ಲ, ನೀವೇ ಮಾಡ್ಕೊಳ್ಳಿ. ಹೀಗೆ ಒಬ್ಬರಿಗೊಬ್ಬರು ಜಗಳ ಮಾಡ್ತಾ ಇರುವಾಗ ಅವರ ಶಬ್ದವನ್ನು ಕೇಳಿ ಅವರ ಮಗನಾದ ರಾಮು ಅಲ್ಲಿಗೆ ಬಂದ. ಹಬ್ಬಬ್ಬಾ, ಏನಿದು, ಯಾವಾಗ ನೋಡಿದ್ರು ಸುಪ್ರಭಾತ ರೀತಿ ಬೆಳಿಗ್ಗೆನೆ ಆರಂಭಿಸ್ಬಿಡ್ತೀರಾ? ಹೀಗೆ ರಾಮು ಹೇಳಿದಾಗ ಗಂಗಾಧರ್, ನಿಮ್ ತಾಯಿನ ಮದುವೆ ಮಾಡ್ಕೊಂಡ್ಮೇಲೆ ಮನೆಯಲ್ಲಿ ಜಗಳ ಇಲ್ದೆ ಇನ್ನೇನಪ್ಪ ಇರ್ತದೆ ಈ ಮನೆಯಲ್ಲಿ? ನಿಜವಾಗ್ಲೂ ಈ ಪ್ರಪಂಚದಲ್ಲಿ ನಿನ್ ತಾಯಿ ಒಬ್ಳೆ ಕೆಲ್ಸಕ್ಕೆ ಹೋಗ್ತಾ ಇರುವ ಹೆಂಗ್ಸು, ಬೇರೆ ಯಾರು ಹೋಗ್ತಿಲ್ಲ. ರಾಮು, ಯಾವಾಗ ಕೂಡ ಕೆಲ್ಸಕ್ಕೆ ಹೋಗುವ ಹೆಂಗ್ಸ್ನ ಮದುವೆ ಮಾಡ್ಕೊಳ್ಳೇಬಾರ್ದು ಕಣೋ. ಹಾಗೆ ಹೇಳಿದಾಗ ಆ ಮಾತು ಕೇಳಿ ರಾಧಮ್ಮ, ಏನು, ಕೆಲ್ಸಕ್ಕೆ ಹೋಗುವ ಹೆಂಗ್ಸನ್ನು ಮದುವೆ ಮಾಡ್ಕೋಬಾರ್ದಾ? ನನ್ ಕೆಲ್ಸಕ್ಕೆ ಹೋಗೋದ್ರಿಂದನೇ ಮನೆ ಈ ಪರಿಸ್ಥಿತಿಯಲ್ಲಿರೋದು. ನಾನ್ ಬರ್ಲಿಕ್ಕೆ ಮುಂಚೆ ಈ ಮನೆ ಹೇಗಿತ್ತು ಅಂತ ಯೋಚನೆ ಮಾಡುವಾಗನೇ ನನ್ಗೆ ನಗು ಬರ್ತಿದೆ. ಹೌದು, ನೀನ್ ಕೆಲ್ಸ ಮಾಡಿತಾನೆ ನಮ್ಮೆಲ್ಲರನ್ನ ಸಾಕೋದು. ಹೀಗೆ ಮತ್ತೆ ಒಬ್ಬರಿಗೊಬ್ಬರ ಮೇಲೆ ಜಗಳವಾಡ್ತಾ ಇದ್ರು. ಅದನ್ನು ನೋಡಿ ರಾಮು, ಹಬ್ಬ, ಸ್ವಲ್ಪ ಹೊತ್ತಾದ್ರೂ ನೀವು ಸುಮ್ಮನೆ ಇದ್ದೀರಾ? ನೀವೀಗೆ ಜಗಳ ಮಾಡ್ತಿರೋದನ್ನ ನೋಡಿದ್ರೆ ನನ್ಗೆ ಜೀವನದಲ್ಲಿ ಮದ್ವೆನೇ ಬೇಡ ಅಂತ ಅನ್ಸುತ್ತೆ. ನಾನ್ ಮದ್ವೆನೇ ಮಾಡ್ಕೊಳ್ಳೋದಿಲ್ಲ. ಹಾಗೆ ಹೇಳಿ ರಾಮು ಹೊರಗಡೆ ಹೋದ. ಅವನನ್ನು ನೋಡಿ ಗಂಡ ಹೆಂಡತಿ ಇಬ್ರು, ಇದೆಲ್ಲ ನಿಮ್ಮಿಂದಾನೆ, ಅವನು ಹೇಗೆ ಬದಲಾಗಿದ್ದಾನೆ ನೋಡಿ. ಏನು, ನನ್ನಿಂದಾನ? ನೀನ್ ಸರಿಯಾಗಿದ್ರೆ ಹೀಗೆ ನಡೀತಾ ಇತ್ತಾ? ಹೀಗೆ ಪ್ರತಿದಿನ ಒಬ್ಬರಿಗೊಬ್ಬರು ಜಗಳವನ್ನು ಆಡ್ತಾನೇ ಇದ್ರು. ಹೀಗೆ ಸ್ವಲ್ಪ ದಿನದ ನಂತರ ರಾಧಮ್ಮ ತನ್ನ ಮಗನಾದ ರಾಮುವಿಗೆ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಅದಕ್ಕೋಸ್ಕರ ರಾಧಮ್ಮ ತನ್ನ ಮಗನಿಗೆ ಹುಡುಗಿನ ನೋಡ್ತಾ ಇದ್ರು. ಆ ವಿಷಯ ಗೊತ್ತಾದ ಗಂಗಾಧರ್ ಕೂಡ ತನ್ನ ಮಗನಿಗೆ ಒಳ್ಳೆ ಹುಡುಗಿನ ನೋಡ್ಬೇಕು ಅಂದ್ಕೊಂಡಿದ್ರು. ಹೀಗೆ ಅವರು ಕೂಡ ಸಂಬಂಧನ ಹುಡುಕ್ತಾ ಇದ್ರು. ರಾಧಮ್ಮ ಮಗನಿಗೆ ಒಂದು ಹುಡುಗಿ ಫೋಟೋವನ್ನು ತೋರಿಸಿ, ಈ ಹುಡುಗಿನ ನೋಡಪ್ಪ, ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಈ ಹುಡುಗಿ ನಿನ್ಗೆ ಎಲ್ಲ ವಿಧದಲ್ಲೂ ಸರಿಯಾಗ್ತಾಳೆ. ಹೀಗೆ ಹೇಳ್ತಾ ಇರುವಾಗ ಅಲ್ಲಿಗೆ ಗಂಗಾಧರ್ ಬಂದು, ರಾಮು, ನಿಮ್ ತಾಯಿ ತೋರಿಸಿದ ಹುಡುಗಿನ ಮದ್ವೆ ಆದ್ರೆ ನನ್ನ ಜೀವನದ ಹಾಗೆ ನಿನ್ನ ಜೀವನನೂ ಹಾಳಾಗುತ್ತೆ. ವಾರಕ್ಕೆ 3 ದಿನ ಅಂತ ಕೆಲ್ಸನ ಹಂಚ್ಕೊಳ್ಬೇಕಾಗುತ್ತೆ. ಹೀಗೆ ಹೇಳಿ ಜಗಳ ಆರಂಭಿಸಿದ್ರು. ಆ ಮಾತು ಕೇಳಿ ರಾಮು ಎದ್ದು ಒಳಗೆ ಹೋದ. ಮರುದಿನ ರಾಮುನೇ ಒಂದು ಹುಡುಗಿನ ಕರ್ಕೊಂಬಂದ. ಅಮ್ಮ, ಅಪ್ಪ, ನಾನು ಹೇಳದ್ನ ಕೇಳಿ. ಈ ಹುಡುಗಿ ಹೆಸರು ಗೀತಾ. ನಾವು ಸ್ವಲ್ಪ ದಿನದಿಂದ ಪ್ರೀತಿ ಮಾಡ್ತಿದ್ದೀವಿ. ನನಗೆ ಹುಡುಗಿ ನೋಡೋದ್ನ ಬಿಟ್ಟು ನಮ್ಮಿಬ್ಬರಿಗೆ ಮದ್ವೆ ಮಾಡಿ ಹಾಗೆ ಅಂತ ಹೇಳಿದ. ಹೀಗೆ ರಾಧಾ ಮತ್ತು ಗಂಗಾಧರ್ ಒಬ್ಬರ ಮುಖವನ್ನೊಬ್ರು ನೋಡ್ಕೊಳ್ತಾ ಇದ್ರು. ಹೀಗೆ ದೊಡ್ಡವರ ಸಮ್ಮುಖದಲ್ಲಿ ಇಬ್ಬರಿಗೂ ಮದುವೆಯಾಯಿತು. ಗೀತಾ ಮನೆಯಲ್ಲೇ ಇದ್ದು ಮನೆ ಕೆಲಸವನ್ನು ಪಟಪಟ ಅಂತ ಮಾಡ್ತಾ ಇದ್ಲು. ಗಂಗಾಧರ್ ಎಂದಿನಂತೆ ಎದ್ದು ಅಡುಗೆ ಮನೆಗೆ ಬಂದು ಮಧ್ಯಾಹ್ನಕ್ಕೆ ಬೆಳಿಗ್ಗೆಗೆ ಟಿಫಿನ್ ಲಂಚ್ ಮಾಡ್ಕೊಳ್ಳೋಣ ಅಂತ ನೋಡಿದಾಗ ಅಷ್ಟೊತ್ತಿಗೆ ಗೀತಾ ಅಡಿಗೆನ ಮಾಡಿ ಮುಗಿಸಿದ್ಲು. ಏನ್ ಮಾವ, ಇಷ್ಟು ಬೆಳಿಗ್ಗೆ ಅಡಿಗೆ ಮನೆಗೆ ಬಂದಿದ್ದೀರಾ? ನಿಮ್ಗೆ ಟೀ ಕಾಫಿ ಬೇಕಾ? ಹಾಗೆ ಅಂತ ಕೇಳಿದ್ಲು. ಅದನ್ನು ನೋಡಿ ಗಂಗಾಧರ್ ಶಾಕ್ ಆಗಿ ಹಾಗೆ ನಿಂತಿದ್ದ. ಅದೇನು ಮಾವ, ಏನಾಯ್ತು? ಯಾಕೆ ಹೀಗೆ ಫ್ರೀಸ್ ಆಗಿ ನಿಂತಿದ್ದೀರಾ? ಹಾಗೆ ಕೇಳಿದಾಗ ಗಂಗಾಧರ್ ಸ್ವಲ್ಪ ಎಚ್ಚರವಾಗಿ, ಏನೂ ಇಲ್ಲಮ್ಮ, ಮದುವೆಯಾಗಿ ಇಷ್ಟು ವರ್ಷದಲ್ಲಿ ಯಾರು ಕೂಡ ನನ್ನ ಹೀಗೆ ಕೇಳಲಿಲ್ಲ. ಅದ್ರಿಂದನೇ ಸ್ವಲ್ಪ ಶಾಕ್ ಆಗ್ಬಿಟ್ಟೆ. ನನ್ನನ್ನು ಕ್ಷಮಿಸಮ್ಮ, ನನಗೆ ಕಾಫಿ ಸಾಕು. ಹೀಗೆ ಗೀತಾ ಗಂಗಾಧರಿಗೆ ಕಾಫಿ ಕೊಟ್ಲು. ಆ ನಂತರ ಗೀತಾ ಮನೆಯಲ್ಲಿರುವವರಿಗೆಲ್ಲ ಸೇರಿ ಟಿಫಿನ್ ಅನ್ನು ಮಾಡಿಕೊಟ್ಲು. ರಾಧಮ್ಮ ಗೀತಾ ಮಾಡಿದ ಟಿಫಿನ್ ಅನ್ನು ತಿಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೂ ಹೇಳದೆ ಊಟ ಮಾಡಿ ಎದ್ದು ಅವರಿಷ್ಟಕ್ಕೆ ಅವರು ಕೆಲ್ಸಕ್ಕೆ ಹೋದ್ರು. ಗೀತಾ ಮನೆಯಿಂದ ಎಲ್ಲರನ್ನು ಆಫೀಸಿಗೆ ಕಳಿಸಿ ಆ ನಂತರ ಮನೆ ಕೆಲಸವನ್ನು ಮುಗಿಸಿ ಆಫೀಸ್ ಕೆಲಸವನ್ನು ಮನೆಯಲ್ಲೇ ಕೂತು ಮಾಡ್ತಾ ಇದ್ಲು. ಗೀತಾ ಮನೆಯಲ್ಲೇ ಇದ್ದು ಕೆಲಸ ಮಾಡ್ತಾ ಇರುವ ವಿಚಾರ ರಾಮು ಮತ್ತು ಗೀತನಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಒಂದು ದಿನ ಗೀತನಿಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇದ್ದ ಕಾರಣ ಆ ಕೆಲಸವನ್ನು ರಾತ್ರಿಯಿಡೀ ಕೂತು ಮಾಡಿ ಸುಸ್ತಾಗಿ ಬೆಳಿಗ್ಗೆ ಎದ್ದಳ್ಳಿಲ್ಲ. ಬೆಳಿಗ್ಗೆ ಅಡಿಗೆ ಏನು ಮಾಡದ ಕಾರಣ ರಾಧನಿಗೆ ಕೋಪ ಬಂದು, ಗೀತಾ ಗೀತಾ ಏನ್ ಮಾಡ್ತಿದೀಯ ನೀನು? ನಮ್ಗೆ ಆಫೀಸಿಗೆ ಹೋಗ್ಲಿಕ್ಕೆ ಲೇಟ್ ಆಯ್ತು. ಯಾಕೆ ನೀನು ಇನ್ನೂ ಕೂಡ ಎದ್ದಿಲ್ಲ?
ಹಗಲಿಡೀ ನಾವ್ ಹೋದ್ಮೇಲೆ ಸುಮ್ನೆ ಇರತ್ತಾನೆ ನಿನ್ ಕೆಲ್ಸ? ಏನೋ ಕೆಲ್ಸ ಮಾಡಿ ಕಷ್ಟಪಟ್ಟವಳಂಗೆ ನಿದ್ರೆ ಮಾಡ್ತಿದ್ದೀಯಾ? ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ಲು ರಾಧಮ್ಮ. ಆಗ ಗಂಗಾಧರ್ ಮಧ್ಯೆ ಬಂದು, ರಾಧಾ, ಯಾಕೆ ಗೀತಾನ ಬೈತಾ ಇದ್ದೀಯಾ? ಪಾಪ, ಅವಳಿಗೆ ಮೈಗೆ ಹುಷಾರಿಲ್ಲ ಅನ್ಸುತ್ತೆ, ಅದಕ್ಕೇನೆ ಬೆಳಿಗ್ಗೆ ಎದ್ದೇಳಿಲ್ವೋ ಏನೋ. ಅವಳು ಚೆನ್ನಾಗಿದ್ರೆ ಎಲ್ಲ ಮಾಡ್ತಿದ್ಲಲ್ವಾ? ಆಗ ರಾಧಮ್ಮ, ನೀವೇನ್ರಿ ಅವಳಿಗೆ ಸಪೋರ್ಟ್ ಆಗಿ ಮಾತಾಡ್ತಿದ್ದೀರಾ? ನಾನ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಇವಳಿಗೆ ಇರುವ ಕೆಲ್ಸ ಏನು? ಮನೇಲಿ ಸರಿಯಾಗಿ ಕೆಲ್ಸ ಮಾಡತ್ತಾನೆ, ಅದು ಕೂಡ ಮಾಡದಿದ್ರೆ ಹೇಗೆ? ಹೀಗೆ ಬಾಯಿಗೆ ಬಂದ ಮಾತನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು. ಅಮ್ಮ ಗೀತಾ, ಅವಳೇನೋ ಕೋಪದಿಂದ ಮಾತಾಡಿ ಹೋಗ್ತಿದ್ದಾಳೆ, ನೀನೇನು ಬೇಜಾರ್ ಮಾಡ್ಬೇಡ. ಹೀಗೆ ಎಲ್ಲರೂ ಕೆಲ್ಸಕ್ಕೆ ಹೊರಟೋದ್ರು. ಈ ವಿಷಯ ಗೀತನ ಗಂಡನಾದ ರಾಮುವಿಗೆ ಗೊತ್ತಾಗಿ, ಗೀತಾ, ನೀನೇನು ಕೆಲ್ಸ ಮಾಡಿಲ್ಲ ಅಂತ ನಮ್ಮಮ್ಮ ಬೈತಾ ಇರುವಾಗ ನೀನು ಕೂಡ ಮನೇಲಿ ಕೂತು ಕೆಲ್ಸ ಮಾಡ್ತಾ ಇದ್ದೀಯಂತ ಯಾಕೆ ನೀನು ನಮ್ಮಮ್ಮನ ಬಳಿ ಹೇಳಿಲ್ಲ? ಅವರೆಲ್ಲರ ಸಂಬಳವನ್ನು ನೋಡಿದ್ರೆ ಸಂಬಳ ನಿನಗೆ ಜಾಸ್ತಿ ಇರೋದು. ನಾನು ಇವಾಗ್ಲೇ ಹೋಗಿ ನಮ್ಮಮ್ಮನಿಗೆ ಹೇಳ್ತೀನಿ. ಹೀಗೆ ಕೋಪದಿಂದ ಹೋಗ್ತಾ ಇರುವಾಗ ಗೀತಾ ಅಡ್ಡ ಬಂದು, ರೀ, ನೀವ್ಯಾಕೆ ರೀ ಅಷ್ಟೊಂದು ಕೋಪ ಮಾಡ್ತಿದ್ದೀರಾ? ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಬೆಳಿಗ್ಗೆ ಎದ್ದು ಅಡಿಗೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನಾನು ಏನು ಅಡಿಗೆ ಮಾಡಿಲ್ಲ ಅಂತ ಅವರೆಲ್ಲರ ಹಸಿವಿನಿಂದ ಹಾಗೆ ಆಫೀಸಿಗೆ ಹೋದ್ರು. ನೀವು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡ್ಬೇಡಿ. ಹಾಗೆ ಹೇಳಿ ರಾಮುನ ಒಪ್ಸಿದ್ಲು ಗೀತಾ. ಹೀಗೆ ರಾಧಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ, ಗೀತಾ ಮಾತ್ರ ಮನೆಯಲ್ಲೇ ಇದ್ದಾಳೆ ಅಂತ ಏನಾದ್ರೂ ಒಂದು ಕಾರಣ ಹೇಳಿ ರಾಧಮ್ಮ ಗೀತಾನ ಬೈತಾನೇ ಇದ್ರು. ಆದರೆ ಗೀತಾ ಮಾತ್ರ ರಾಧಮ್ಮನಿಗೆ ಒಂದು ಮಾತು ಕೂಡ ಎದುರು ಮಾತು ಮಾತಾಡ್ಲೇ ಇಲ್ಲ. ಹೀಗಿರುವಾಗ ಒಂದು ದಿನ ಗೀತಾ ಕೆಲಸ ಮಾಡುವ ಆಫೀಸಲ್ಲಿ ಗೀತನಿಂದ ಲಾಭ ಬಂತು ಅಂತ ಗೀತನಿಗೆ ಬೆಸ್ಟ್ ಎಂಪ್ಲಾಯ್ ಎನ್ನುವ ಅವಾರ್ಡ್ ಅನ್ನು ಕೊಟ್ಟಿದ್ರು. ಮರುದಿನ ಬೆಳಿಗ್ಗೆ ಗಂಗಾಧರ್ ಮತ್ತು ರಾಧಮ್ಮ ಪೇಪರ್ ಓದ್ತಾ ಇರುವಾಗ ಅದರಲ್ಲಿ ಆ ನ್ಯೂಸ್ ಅನ್ನು ನೋಡಿ ಗಂಗಾಧರ್ ಅವರು, ರಾಮು, ಏನೋ ಇದು, ಗೀತನಿಗೆ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ, ಅವಳು ಮನೇಲಿ ತಾನೇ ಇದ್ದಾಳೆ. ಆಗ ರಾಮು ಗೀತಾ ಮಾಡ್ತಾ ಇರುವ ಜಾಬ್ ಬಗ್ಗೆ ಹೇಳಿದ. ಅದನ್ನೆಲ್ಲ ಕೇಳಿದ ರಾಧಮ್ಮ, ಛೀ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಮಾಡ್ತಾ ಇರುವ ಸಣ್ಣ ಕೆಲ್ಸಕ್ಕೆ ನಾನು ನಿಮ್ಮ ಮೇಲೆಲ್ಲ ಎಗರಾಡ್ತಾ ನಿಮ್ಮನ್ನು ಯಾರನ್ನು ಕೂಡ ನಾನು ನೋಡ್ಕೊಳ್ಳೇ ಇಲ್ಲ. ಆದ್ರೆ ಗೀತಾ ಮಾತ್ರ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಅವಳಿಗೆ ಗರ್ವನೇ ಇಲ್ಲ. ಅವಳು ಮನೆ ಕೆಲಸವನ್ನೆಲ್ಲ ಮಾಡಿ ಯಾರ ಜೊತೆನೂ ಸ್ವಲ್ಪ ಕೂಡ ಕೋಪನ ತೋರಿಸ್ಕೊಳ್ಳೇ ಇಲ್ಲ. ಆದ್ರೆ ನಾನ್ ಮಾತ್ರ ಅವಳಿಗೆ ಎಷ್ಟು ಹಿಂಸೆ ಕೊಟ್ನೋ. ಹೀಗೆ ಪಶ್ಚಾತ್ತಾಪ ಪಡ್ತಾ ಇದ್ರು ರಾಧಮ್ಮ. ಆ ನಂತರ ರಾಧಮ್ಮ ಯಾವಾಗ ಕೂಡ ಗೀತಾ ಮೇಲೆ ಕೋಪ ಪಡ್ಲೇ ಇಲ್ಲ. ಅಷ್ಟೇ ಅಲ್ಲ, ಅಂದಿನಿಂದ ಆ ಮನೆಯಲ್ಲಿ ಯಾರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗರ್ವನೇ ಪಡ್ಲಿಲ್ಲ. ಹಬ್ಬಬ್ಬಾ, ಇನ್ನು 2 ದಿನದಲ್ಲಿ ದಸರಾ ಹಬ್ಬ ಬರ್ತಾ ಇದೆ. ದೇವಿಯ ನವರಾತ್ರಿ ಉತ್ಸವನ ಬ್ರಹ್ಮಾಂಡವಾಗಿ ಮಾಡ್ಬೇಕು. ಅದಕ್ಕೆ ಮನೆ ಮುಂದೆ ಚಪ್ರ ಹಾಕ್ಬೇಕು. ಚಪ್ರ ಹಾಕ್ಲಿಕ್ಕೆ ಜನರನ್ನ ಬರಕ್ಕೇಳ್ದೆ, ಆದ್ರೆ ಇನ್ನೂ ಬರ್ಲಿಲ್ಲ. ಹೀಗೆ ಯಶೋಧ ಚಿಂತೆ ಮಾಡ್ಕೊಂಡು ಆ ಕಡೆ ಈ ಕಡೆ ನಡೀತಾ ಇದ್ಲು. ಅವಳನ್ನು ನೋಡಿ ಅವಳ ಸೊಸೆ, ಏನತ್ತೆ, ನಿಮ್ಮ ಕಾಲಿಗೆ ಏನೋ ಚಕ್ರ ಕಟ್ಟಿರುವ ಹಾಗೆ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಇದ್ದೀರಾ ಹಾಗೆ ಅಂತ ಕೇಳಿದ್ಲು. ಆವಾಗ ಯಶೋಧ, ಏನಾಯ್ತು ಅಂತ ಕೇಳ್ತಿದ್ದೀಯಮ್ಮ? ಹೊರಗಡೆ ಚಪ್ರ ಹಾಕ್ಲಿಕ್ಕೆ ಜನರನ್ನ ಬರಕ್ಕೇಳ್ದೆ, ಆದ್ರೆ ಯಾರು ಕೂಡ ಇನ್ನೂ ಬರ್ಲಿಲ್ಲ. ಅದಕ್ಕೇನೆ. ಚಪ್ರ ಹಾಕ್ಲಿಕ್ಕೆ ಜನರನ್ನ ಕರೆದ್ರ? ಈಗ ಚಪ್ರ ಯಾಕೆ ಅತ್ತೆ? ಹಾಗೆ ಏನು ತಿಳಿಯದ ಹಾಗೆ ಕೇಳಿದ್ಲು. ಚಪ್ಪರ ಯಾಕೆ ಅಂತ ಕೇಳ್ತಿದ್ದೀಯಮ್ಮ? ಇನ್ನು ಸ್ವಲ್ಪ ದಿನದಲ್ಲಿ ದೇವಿಯ ನವರಾತ್ರಿ ಹಬ್ಬ ಬರ್ತಾ ಇದೆ ಅಲ್ವಾ? ಆಗ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದ್ ಬೇಡ್ವಾ? ಹಾಗೆ ಹೇಳಿದಾಗ ಗಾಯತ್ರಿಗೆ ಏನೂ ಅರ್ಥವಾಗಲಿಲ್ಲ. ಅದೇನತ್ತೆ, ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಬೇಕಾ? ಯಾಕೆ ಹಾಗೆ ಅಂತ ಕೇಳಿದ್ಲು. ಆವಾಗ ಯಶೋಧ, ಏನಮ್ಮ ಸೊಸೆ ಹೀಗೆ ಕೇಳ್ತಿದ್ದೀಯಾ? ದಸರಾ ಹಬ್ಬಕ್ಕೆ 9 ದಿನ ನವರಾತ್ರಿ ಪೂಜೆ ಮಾಡ್ಬೇಕಲ್ವಾ? ನಿನಗೆ ಇದು ಕೂಡ ಗೊತ್ತಿಲ್ವಾ? ಏನಮ್ಮ ನೀನು? ಅಯ್ಯೋ ಅತ್ತೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ. ನಮ್ಮ ಊರಲ್ಲಿ ದಸರಾ ಹಬ್ಬನ ಬತಕಮ್ಮ ಅಂತಾನೆ ಪೂಜೆ ಮಾಡ್ತಾರೆ. ಬತಕಮ್ಮ ಅಂದ್ರೆ ಎಲ್ಲರೂ ಹೊಸ ಹೊಸ ಹೂನ ತಂದು ಅದನ್ನು ಚೆನ್ನಾಗಿ ಜೋಡಣೆ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ಅದನ್ನ ನೀರಲ್ಲಿ ತಗೊಂಡೋಗಿ ಬಿಟ್ಬಿಡ್ತಾರೆ. ಹೀಗೆ ಗಾಯತ್ರಿ ಅವಳ ಊರಲ್ಲಿ ನಡೆಯುವಂತಹ ಬತಕಮ್ಮ ಬಗ್ಗೆ ತನ್ನ ಅತ್ತೆಯಾದ ಯಶೋಧನಿಗೆ ಹೇಳಿದ್ಲು. ಹೀಗೆ ಗಾಯತ್ರಿ ಹೇಳಿದ್ದನ್ನು ಕೇಳಿ, ನಿಮ್ಮ ಊರಲ್ಲಿ ದಸರಾ ಅಂದೆ ಆ ರೀತಿ ಇರುತ್ತೆ, ನಮ್ಮ ಊರಲ್ಲಿ ದಸರಾ ಹೇಗೆ ಮಾಡ್ತಾರೆ ಅಂತ ನಾನ್ ನಿನ್ಗೆ ತೋರಿಸ್ತೀನಿ. ಈ ಸಲ ನಾನು ನಿನ್ಗೆ ಹೊಸದಾಗಿರುವ ದಸರಾನ ತೋರಿಸ್ತೀನಿ. ಹೀಗೆ ಯಶೋಧ ಗರ್ವದಿಂದ ಹೇಳಿದ್ಲು. ಗಾಯತ್ರಿ ಕೂಡ ಅವಳ ಅತ್ತೆ ಏನ್ ಮಾಡ್ತಾಳೆ ಅಂತ ಆತುರದಿಂದ ನೋಡ್ತಾ ಇದ್ಲು. ಇಬ್ಬರು ಕೆಲ್ಸದವರು ಬಂದು ಚಪ್ರ ಹಾಕುವ ಕೆಲಸವನ್ನು ಮಾಡ್ತಾ ಇದ್ರು.
ಗಾಯತ್ರಿಯವರಿಗೆ ನೀರನ್ನು ತಂದು ಕೊಡುವ ಮೂಲಕ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ಲು. ಹೀಗೆ ಕೆಲ್ಸದ ಜನರು ಚಪ್ರ ಹಾಕಿ ಹೊರಟೋದ್ರು. ಅತ್ತೆ, ಚಪ್ರ ಹಾಕೋರು ಚಪ್ರ ಹಾಕಿ ಹೋದ್ರು, ಮುಂದೆ ಏನ್ ಮಾಡೋದು? ಹೀಗೆ ತುಂಬಾ ಆತುರದಿಂದ ಹೇಳಿದ್ಲು. ಗಾಯತ್ರಿ ಆತುರವನ್ನು ನೋಡಿ ಗಾಯತ್ರಿ ನಗುತ್ತಾ, ಆತ್ರ ಪಡ್ಬೇಡ ಸೊಸೆ, ಮುಂದಿನ ಕೆಲ್ಸ ತುಂಬಾ ಇದೆ, ಇವಾಗ ಹೋಗಿ ನಿದ್ರೆ ಮಾಡು, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಹಾಗೆ ಹೇಳಿದ್ಲು. ಆಗ ಗಾಯತ್ರಿ ಹೋಗಿ ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡಿದ್ಲು. ಬೆಳಿಗ್ಗೆ ಅತ್ತೆಯಾದ ಯಶೋದ ಗಾಯತ್ರಿ ಬಳಿ ಹೋಗಿ, ಗಾಯತ್ರಿ ಗಾಯತ್ರಿ ಬೇಗ ಎದ್ದು ಹೊರಗಡೆ ಸಾರ್ಸಿ ಬಾಗಿಲಿಗೆ ಕುಂಕುಮ ಹಿಡಮ್ಮ ಹಾಗೆ ಅಂತ ಹೇಳಿದ್ಲು. ಆಗ ಗಾಯತ್ರಿ ಎದ್ದು ಬೇಗ ಬೇಗ ಮನೆ ಕೆಲಸವನ್ನೆಲ್ಲ ಮಾಡಿ ಹೊರಟು ಕೂತಿದ್ಲು. ಆಗ ಯಶೋದ ಕೂಡ ರೆಡಿಯಾಗಿ ತನ್ನ ಸೊಸೆಯ ಬಳಿ ಬಂದ್ಲು. ಬಾಮ ಸೊಸೆ ಹೋಗೋಣ ಹಾಗೆ ಹೇಳಿದಾಗ ಅವರು ಹೊರಗೆ ಬಂದ್ರು. ಅವರ ಮುಂದೆ ಎತ್ತಿನ ಗಾಡಿ ಬಂತು. ಸೊಸೆ ಎತ್ತಿನ ಗಾಡಿಯನ್ನು ನೋಡಿ, ಅತ್ತೆ ಏನತ್ತಿದೆ ಎತ್ತಿನ ಗಾಡಿ? ಆಗ ಯಶೋದ ನಗುತ್ತಾ, ಗಾಯತ್ರಿ ನಿನಗೆ ಆತ್ರ ಜಾಸ್ತಿ ಕಣೆ, ಸ್ವಲ್ಪ ಹೊತ್ತು ನನ್ ಜೊತೆ ಏನು ಕೇಳ್ಬೇಡ, ಏನು ಅಂತ ನೀನೇ ನೋಡ್ತೀಯ, ನಾನ್ ತೋರಿಸ್ತೀನಿ. ಹೀಗೆ ಗಾಯತ್ರಿ ತನ್ನ ಅತ್ತೆ ಹೇಳಿದ ಹಾಗೆ ಹೋಗಿ ಗಾಡಿಯಲ್ಲಿ ಕೂತ್ಕೊಂಡ್ಲು. ಆ ನಂತರ ಅವರ ಊರಿನವರು ಕೂಡ ಸ್ವಲ್ಪ ಜನ ಬಂದು ಗಾಡಿಯಲ್ಲಿ ಕೂತ್ಕೊಂಡ್ರು. ಗಾಡಿ ಹತ್ತಿರ ಇರುವ ಪಟ್ಟಣಕ್ಕೆ ಹೋಯಿತು. ಅಲ್ಲಿ ಪಟ್ಟಣದಲ್ಲಿ ತುಂಬಾ ವಿಧ ವಿಧವಾದ ದುರ್ಗಾದೇವಿಯ ವಿಗ್ರಹಗಳಿತ್ತು. ಗಾಯತ್ರಿ ಅದನ್ನು ನೋಡಿ ಸಂತೋಷಪಟ್ಲು. ಆಹಾ, ಎಷ್ಟು ಚೆನ್ನಾಗಿದೆ ಅತ್ತೆ ತಾಯಿಯ ವಿಗ್ರಹ ಹಾಗೆ ಹೇಳಿ ಅದನ್ನು ನೋಡ್ತಾ ಇರುವಾಗ ಯಶೋದ ಗಾಯತ್ರಿ ಬಳಿ, ಗಾಯತ್ರಿ ಇಷ್ಟೊಂದು ವಿಗ್ರಹ ಇದೆ ಅಲ್ವಾ, ಅದ್ರಲ್ಲಿ ನಿನ್ಗೆ ಯಾವ್ದು ಇಷ್ಟ ಅಂತ ನೋಡಿ ಹೇಳು ಹಾಗೆ ಹೇಳಿದಾಗ ಗಾಯತ್ರಿ ಅಲ್ಲಿರುವ ವಿಗ್ರಹವನ್ನು ನೋಡಿ ಅದರಲ್ಲಿ ಅವಳಿಗೆ ಇಷ್ಟವಾದ ವಿಗ್ರಹವನ್ನು ತನ್ನ ಅತ್ತೆಯಾದ ಯಶೋದನಿಗೆ ತೋರಿಸಿದ್ಲು. ಆ ನಂತರ ಯಶೋದ ಗಾಯತ್ರಿ ತೋರಿಸಿದ ವಿಗ್ರಹವನ್ನು ತೆಗೆದು ಅದನ್ನು ಗಾಡಿಯಲ್ಲಿ ಇಟ್ಕೊಂಡು ಮನೆಗೆ ವಿಗ್ರಹವನ್ನು ತೆಗೆದುಕೊಂಡು ಬಂದ್ಲು. ಅತ್ತೆ, ಈ ತಾಯಿಯ ವಿಗ್ರಹಕ್ಕೆ ಎಷ್ಟು ದಿನ ಪೂಜೆ ಮಾಡ್ತಿರತ್ತೆ? ಆಗ ಯಶೋದ, 9 ದಿನ ಸೊಸೆ, ನಿನಗೆ ಇದು ಕೂಡ ಗೊತ್ತಿಲ್ವಮ್ಮ? ನಾಳೆ ಬೆಳಿಗ್ಗೆನೆ ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಬೇಕು, ತುಂಬಾ ಕೆಲ್ಸ ಇದೆ ಹಾಗೆ ಹೇಳಿ ಕೆಲಸ ಮಾಡಲು ಹೋದ್ಲು ಯಶೋದ. ಯಶೋದನ ನೋಡಿ ಗಾಯತ್ರಿ ಕೂಡ ತನ್ನ ಅತ್ತೆಗೆ ಸಹಾಯ ಮಾಡೋಣ ಅಂತ ಹೋಗಿ ಕೆಲಸ ಮಾಡಿದ್ಲು. ಅತ್ತೆ, ನನಗೆ ಒಳ್ಳೆ ನಿದ್ರೆ ಬರ್ತಾ ಇದೆ, ನಾನು ಹೋಗಿ ನಿದ್ರೆ ಮಾಡ್ತೀನಿ ಹಾಗೆ ಹೇಳಿದ್ಲು. ಆವಾಗ ಯಶೋದ, ಏನಮ್ಮ ಸೊಸೆ, ನಿನಗೆ ಅಷ್ಟು ಬೇಗ ನಿದ್ರೆ ಬರ್ತಿದ್ಯಾ? ಇವತ್ ರಾತ್ರಿ ನಿದ್ರೆನೇ ಮಾಡ್ಬಾರ್ದು. ನನಗೆ ಒಂದು ಒಳ್ಳೆ ಸೊಸೆ ಬಂದ್ರೆ ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀನಿ ಅಂತ ಬೇಡ್ಕೊಂಡೆ. ನಾಳೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಾಗ ನೈವೇದ್ಯ ಮಾಡ್ಬೇಕಲ್ವಾ, ಅದಕ್ಕೆ ತುಂಬಾ ತಿಂಡಿಗಳನ್ನು ಮಾಡ್ಬೇಕಲ್ವಾ, ಬಾ ಹೋಗಿ ಮಾಡೋಣ. ಹೀಗೆ ಯಶೋದ ಆ ದಿನ ರಾತ್ರಿ ಇಡೀ ಗಾಯತ್ರಿ ಕೈಯಿಂದ ತಿಂಡಿಗಳನ್ನು ಮಾಡಿಸಿದ್ಲು. ಹೀಗೆ ಬೆಳಿಗ್ಗೆನೆ ಪುರೋಹಿತರನ್ನು ಕರೆಸಿ ದುರ್ಗಾದೇವಿಗೆ ಪೂಜೆಯನ್ನು ಮಾಡಿಸಿದ್ರು ಅತ್ತೆ ಮತ್ತು ಸೊಸೆ. ಹೀಗೆ ಅತ್ತೆ ಮತ್ತು ಸೊಸೆ ರಾತ್ರಿ ಇಡೀ ಕಷ್ಟಪಟ್ಟು ಮಾಡಿದ ತಿಂಡಿಗಳನ್ನು ದೇವರಿಗೆ ಇಟ್ಟು ನೈವೇದ್ಯ ಮಾಡಿದ್ರು. ಅತ್ತೆ, ದುರ್ಗಾದೇವಿಯ ಪ್ರತಿಷ್ಠಾಪನೆ ಮಾಡಿ ಆಯ್ತಲ್ಲ, ನಾನೋಗಿ ಬದುಕಮ್ಮನ ಮಾಡ್ಲಾ, ರಾತ್ರಿ ನಾವೆಲ್ಲ ಸೇರಿ ಆಡೋಣ ಹೀಗೆ ತುಂಬಾ ಸಂತೋಷದಿಂದ ಕೇಳಿದ್ಲು. ಆವಾಗ ಯಶೋದ, ಬದುಕಮ್ಮನ ಯಾರಮ್ಮ ಇಲ್ಲಿ ಅದ್ನೆಲ್ಲ ಆಡ್ತಾರೆ? ಬದುಕಮ್ಮ ಯಾರು ಆಡೋದಿಲ್ಲ, ನೀನು ಪ್ರತಿದಿನ ತಾಯಿಗೆ ಪೂಜೆ ಮಾಡ್ತಿರು ಸಾಕು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಆ ಮಾತನ್ನು ಕೇಳಿ ಗಾಯತ್ರಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಅವಳು ಸಣ್ಣ ವಯಸ್ಸಿನಿಂದ ಪ್ರತಿ ವರ್ಷ ಕೂಡ ದಸರಕ್ಕೆ ಬದುಕಮ್ಮನ ಮಾಡಿ ಆಡ್ತಾ ಇದ್ಲು. ಅವಳಿಗೆ ಬದುಕಮ್ಮ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅಲ್ಲಿ ಯಾರು ಕೂಡ ಬದುಕಮ್ಮನ ಮಾಡೋದಿಲ್ಲ ಅಂತ ಚಿಂತೆ ಮಾಡಿದ್ಲು. ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಪ್ರತಿದಿನ ಸಂಜೆ ಬೆಳಿಗ್ಗೆ ಅಂತ ದುರ್ಗಾದೇವಿಗೆ ಪೂಜೆ ಮಾಡ್ತಿದ್ರು. ಆದರೆ ಸೊಸೆ ಮುಖದಲ್ಲಿ ಕಲೆ ಇಲ್ಲದ ಕಾರಣ ಯಶೋದ ಸೊಸೆ ಬಳಿ ಬಂದು, ಅಮ್ಮ ಗಾಯತ್ರಿ, ಯಾವಾಗ್ಲೂ ನಗ್ನಗ್ತಾ ಮಾತಾಡ್ತಾ ಇರುವ ನೀನು ಇವಾಗ ಈಗಿರೋದು ನನಗೆ ಇಷ್ಟ ಆಗಿಲ್ಲ. ನಾನು ದಸರಾ ಅಂದ್ರೆ ಏನು ಅಂತ ನಿನಗ್ ತೋರಿಸ್ದೆ, ನೀನು ಬತಕಮ್ಮ ಅಂದ್ರೆ ಏನು ಅಂತ ನನಗ್ ತೋರ್ಸು ಹಾಗೆ ಅಂತ ಹೇಳಿದ್ಲು. ಆ ಮಾತನ್ನು ಕೇಳಿ ಗಾಯತ್ರಿ ಮುಖದಲ್ಲಿ ಸಂತೋಷ ಬಂತು. ತಕ್ಷಣ ಗಾಯತ್ರಿ, ಅತ್ತೆ, ಬತಕಮ್ಮನ ಹೇಗೆ ಮಾಡ್ತಾರೆ ಅಂತ ಗೊತ್ತಾ? ಎಷ್ಟು ಹೂಗಳಿಂದ ಅಲಂಕಾರ ಮಾಡ್ತಾರೆ ಅಂತ ಗೊತ್ತಾ ಹಾಗೆ ಹೇಳಿ ಗಾಯತ್ರಿ ತನ್ನ ಅತ್ತೆನ ಕರ್ಕೊಂಡು ಪಕ್ಕದಲ್ಲಿರುವ ತೋಟಕ್ಕೆ ಹೋಗಿ ವಿಧ ವಿಧವಾದ ಹೂಗಳನ್ನು ಕುಯ್ಕೊಂಡ್ಬಂದು ಬತಕಮ್ಮನನ್ನು ಮಾಡಲು ಗಾಯತ್ರಿ ಆ ಹೂಗಳಿಂದ ದೊಡ್ಡ ಬತಕಮ್ಮವನ್ನು ಮಾಡಿದ್ರೆ ಯಶೋದ ಸಣ್ಣ ಬತಕಮ್ಮವನ್ನು ಮಾಡ್ತಾ ಇದ್ಲು. ಹಬ್ಬ ಸೊಸೆ, ಬತಕಮ್ಮನ ಮಾಡಿ ಆಯ್ತು, ಮುಂದೆ ಏನ್ ಮಾಡೋದು ಹಾಗೆ ಕೇಳಿದಾಗ ಗಾಯತ್ರಿ, ಇನ್ನು ಏನಿಲ್ಲತ್ತೆ, ಬತಕಮ್ಮನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದರ ಸುತ್ತ ಸುತ್ತಿ ಚಪ್ಪಳೆಯನ್ನು ಮಾಡ್ಬೇಕು. ಹೀಗೆ ಅತ್ತೆ ಸೊಸೆ ಇಬ್ರು ಬತಕಮ್ಮವನ್ನು ತಗೊಂಬಂದು ಪೂಜೆ ಮಾಡಿ ರಸ್ತೆಯಲ್ಲಿ ಇಟ್ಟು ಚಪ್ಪಳೆ ಹಾಕುತ್ತಾ ಅದರ ಸುತ್ತ ಸುತ್ಕೊಂಡು ಆಡ್ತಾ ಇದ್ರು. ಅದನ್ನು ನೋಡಿದ ಊರಿನ ಜನಗಳು, ಯಶೋದಮ್ಮ, ನಿಮ್ಮ ಬತಕಮ್ಮ ಆಟ ಚೆನ್ನಾಗಿದೆ, ನಾವು ಬರ್ತೀವಿ
ಹಾಗೆ ಅಂತ ಹೇಳಿ ಅವರು ಕೂಡ ಬಂದು ಬದುಕಮ್ಮ ಸುತ್ತ ಸುತ್ತಿ ಆಟವನ್ನು ಆಡಲು ಆರಂಭಿಸಿದ್ರು. ಹೀಗೆ ಇದು ಎಲ್ಲರಿಗೂ ಇಷ್ಟವಾಯಿತು. ಹೀಗೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ತಾಯಿಗೆ ಪೂಜೆ ಮಾಡಿ ಆನಂತರ ಎಲ್ಲರೂ ಸೇರಿ ಬದುಕಮ್ಮವನ್ನು ರಸ್ತೆಯಲ್ಲಿಟ್ಟು ಅದರ ಸುತ್ತ ಆಡ್ತಾ ಇದ್ರು. ಹೀಗೆ 9 ದಿನವಾಯಿತು. ಗಾಯತ್ರಿ, ಇವತ್ತೇ ಕೊನೆ ದಿನ. ಇವತ್ತು ದೇವಿಯ ವಿಗ್ರಹವನ್ನು ನೀರಲ್ಲಿ ಬಿಟ್ಟು ಬರ್ಬೇಕು, ಬದುಕಮ್ಮ ಬೇಡ ಹಾಗೆ ಹೇಳಿದ್ಲು. ಆ ಮಾತನ್ನು ಕೇಳಿ ಗಾಯತ್ರಿ ತುಂಬಾನೇ ದುಃಖಪಟ್ಲು. ಆಗ ಅವಳಿಗೆ ಒಂದು ಆಲೋಚನೆ ಬಂತು. ತಕ್ಷಣ ಅತ್ತೆಯ ಬಳಿ ಹೋಗಿ, ಅತ್ತೆ, ನನಗೆ ಒಂದು ಆಲೋಚನೆ ಬಂತು. ಹೇಗಿದ್ರು ತಾಯಿಯ ವಿಗ್ರಹವನ್ನು ತಗೊಂಡೋಗಿ ನೀರಲ್ಲಿ ಬಿಡ್ಬೇಕು ತಾನೆ, ಆಗ ಬದುಕಮ್ಮನ ಕೂಡ ತಗೊಂಡೋಗಿ ಆಡುತ್ತಾ ನೀರಲ್ಲಿ ಬಿಡೋಣ. ಈ ಆಲೋಚನೆ ಅತ್ತೆಗೆ ಕೂಡ ಇಷ್ಟವಾದ ಕಾರಣ ದೇವಿಯ ವಿಗ್ರಹವನ್ನು ತೆಗೆದುಕೊಂಡು ಹೋಗುವಾಗ ಬದುಕಮ್ಮನನ್ನು ಇಟ್ಟು ಆಡುತ್ತಾ ದೇವಿಯ ವಿಗ್ರಹ ಜೊತೆಗೆ ಅದನ್ನು ಕೂಡ ನೀರಲ್ಲಿ ಸಂತೋಷದಿಂದ ಬಿಟ್ಟು ಬಂದ್ರು.